ಪಚ್ಚನಡಿ ಡಂಪಿಂಗ್ ಯಾರ್ಡ್ನಿಂದ ಸಂಕಷ್ಟ ಅನುಭವಿಸಿರುವ ವಾಮಂಜೂರು ವ್ಯಾಪ್ತಿಯ ಜನರಿಗೆ ಈಗ ತಿರುವೈಲು ವಾರ್ಡ್ನ ಓಂಕಾರ ನಗರದಲ್ಲಿರುವ ಅಣಬೆ ಫ್ಯಾಕ್ಟರಿ ಇನ್ನೊಂದು ತಲೆನೋವು ತಂದೊಡ್ಡಿದೆ. ಈ ಫ್ಯಾಕ್ಟರಿಯ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಆಗಿಲ್ಲ. ಫ್ಯಾಕ್ಟರಿ ನಿರಾತಂಕವಾಗಿ ಕಾರ್ಯಾಚರಿಸ್ತಾ ಇದೆ. ವಾಮಂಜೂರು ಓಂಕಾರ ನಗರದಲ್ಲಿ ವೈಟ್ ಗ್ರೋ ಅಗ್ರಿ LLP ಹೆಸರಿನ ಅಣಬೆ ಫ್ಯಾಕ್ಟರಿ ಕಳೆದ 2 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದ್ದು, ಇದರಿಂದ ಹೊರಸೂಸುವಂತಹ ದುರ್ವಾಸನೆ ಸ್ಥಳೀಯ ಜನರ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದೆ. ಈ ಫ್ಯಾಕ್ಟರಿ ವಿರೋಧಿಸಿ ಅಂಬೇಡ್ಕರ್ ನಗರ, ಆಶ್ರಯನಗರ, ತೊಯ್ಪೆಕಲ್ಲು, ಜ್ಯೋತಿನಗರ, ಪರಾರಿ, ಕೊಳಕೆಬೈಲು, ಅಮೃತನಗರ, ದೇವಿ ಪ್ರಸಾದ್ ಕಾಂಪೌಂಡ್, ತಿರುವೈಲು, ಕೆಲರೈಕೋಡಿ, KHB ಲೇಔಟ್ ಮತ್ತಿತರ ಪ್ರದೇಶಗಳ ನಿವಾಸಿಗರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಆಡಳಿತದವರು ಮಾತ್ರ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇಂದು ಬೆಳಗ್ಗೆ ಫ್ಯಾಕ್ಟರಿ ಎದುರು ವೈಟ್ ಗ್ರೋ ಅಗ್ರಿ LLP ಫ್ಯಾಕ್ಟರಿ ಹೋರಾಟ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭವಾಗಿದೆ. ವಾಮಂಜೂರಿನ ವ್ಯಾಪಾರಿಗಳು ಕೂಡ ತಮ್ಮ ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಫ್ಯಾಕ್ಟರಿ ಅಂತ ಸ್ಥಳೀಯರಿಗೆ ನಂಬಿಸಿ ಬಳಿಕ ಅಣಬೆ ಫ್ಯಾಕ್ಟರಿಯಾಗಿ ಮಾರ್ಪಾಡು ಮಾಡಲಾಯಿತು ಎನ್ನುವುದು ಸ್ಥಳೀಯರ ಆರೋಪ. ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯ ಕಾರ್ಪೊರೇಟರ್ ಹೇಮಲತಾ ರಘುಸಾಲಿನ್ ಒತ್ತಾಯಿಸಿದ್ದಾರೆ. ACP ಪರಮೇಶ್ವರ ಎ ಹೆಗಡೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುವಂತೆ ಮನವಿ ಮಾಡಿದ್ರು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದ್ರು. ರಿಪೋರ್ಟ್ ಉಂಟು ಸರ್. ಇದರಲ್ಲಿ ಎಲ್ಲಿಯಾದ್ರೂ ನಮ್ಮಿಂದ ಇದಾಗಿದೆ ಅಂತ ಹೇಳಿ ಎಲ್ಲಿಯಾದ್ರೂ ಕೊಟ್ಟಿದ್ದಾರೆ ಅಂತ ಎಲ್ಲಿ ಇಲ್ಲ. ಮಾತು ಹೇಳೋದಲ್ಲ, ಯಾರೋ ತಮ್ಮ ತಪ್ಪನ್ನ ಅಥವಾ ನಾವು ತಪ್ಪು ಮಾಡಿದೀವಿ ಅಂತ ಹೇಳೋದು ಅವರು ಡಿಫೆನ್ಸ್ ಮಾಡ್ಕೋತಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು DC ಬೇರೆ ಏನೋ ರಿಪೋರ್ಟ್ ಕಳಿಸಿದ್ದಾರೆ, ಸರ್ಕಾರ ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಮಾಡ್ಕೊಳ್ಳಿ, ನಮ್ಮ ಪ್ರಾಸೆಸ್ ನಾವು ಮಾಡ್ತೇವೆ ಅಷ್ಟೇ, ಏನಿಲ್ಲ. ಬೇಕಾದ್ರೆ ಅವ್ರು ಮಾಡ್ಲಿ, ಬಂದ್ ಮಾಡ್ಲಿ, ಅವ್ರು ಮಾಡಿ ಬರುವುದಿಲ್ಲ ಅಂತ ಒಂದು ಲೆಟರ್ ಅಲ್ಲಿ DC ಅವರಿಗೆ ಕೊಡ್ಲಿ, ನಮ್ಗೆ ಬೇಡ. So 1 second, 1 month, 1.5 month ಕೇಳಿದ ಟೈಮ್, 1.5 month ಟೈಮ್. ಲಾಸ್ಟ್ ಟೈಮ್ ಇದು ಸ್ಟ್ರೈಕ್ ಮಾಡುವಾಗ 1.5 month ಕೇಳಿದ್ದಾರೆ. ಅದು 90 days ಕೊಟ್ಟಿದೆ ಇಲ್ಲಿ. ಈಗ ಇನ್ನೂ ಒಂದೂವರೆ ತಿಂಗಳು ಹಾಕಿದ್ರೆ ಇನ್ನು ಮಳೆ ಬರ್ತದೆ. ಈಗವೇ ಹೀಗೆ ಇದೆ ಅಲ್ಲಿ. ಇತ್ತಿನ ಇಂಚ ಉಂಟು, ನನ್ನ ಎಂಚ ಕುಲ್ಲರ ಅವನಿಗೆ ಗೊತ್ತುಂಟು ಇನ್ನು ಸ್ಟ್ರೈಕ್ ಮಾಡ್ಲಿಕ್ಕೆ ಸಾಗುದಿಲ್ಲ ಈ ಮಳೆಗೆ ಅಂತ. ಟೈಮ್ ಅಂತ ಬಿಲ್ಕುಲ್ ಇಲ್ಲ, ಎಲ್ಲ ಉಂಟು. ಮೂಲೆ ವಿಸಿಟ್ ಮಾಡಿ ಬಂದಿದ್ದೀನಿ. ಮಣ್ಣನ್ನು ಕೊಳೆತಿಡ್ತಾರೆ. ಅಲ್ಲ, ನಾನೊಂದು ಸಿಂಪಲ್ ಅಲ್ಲಿ ಇಷ್ಟು ಸಮಸ್ಯೆ ಇಲ್ಲದ್ರೆ ಯಾರು ಜನ ಬರ್ತಾರೆ? ಅದೇ ಸಮಸ್ಯೆ ಇಚ್ಚಿಲ್ಲ, ಈತ ಜನ ಏನು ನೋಡ್ತೇವೆ ಇಲ್ಲಿ ಏನಾಗಿ ಆಗ್ತಾ ಉಂಟು. ಮನೆಯಲ್ಲಿ ಕೆಲಸ ಇಲ್ಲ, ಅವ್ರು ಕ್ಲೀನ್ ಮಾಡಿ ಇರ್ತಾರೆ. ಸರ್, ಈಗ 3 ದಿವಸದಿಂದ ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿ 3 ದಿನದಿಂದ ಸಿಕ್ಕಾಪಟ್ಟೆ ಕ್ಲೀನ್ ಮಾಡಿ. ಅಲ್ಲ, ನಮ್ಗೆ ಇಷ್ಟು ಹಿಂಸೆ ಆಗುದಾದ್ರೆ ನಾವು ಮುಂಚೆ ಎಲ್ಲ ಕ್ಲೀನ್ ಆಗಿದೆ ಇವಾಗ. ಅದೇ 30 ವರ್ಷದಿಂದ ನಾವು ಅಲ್ಲಿ ಸ್ಟೇ ಮಾಡ್ತೇವೆ. ಏನು ತೊಂದರೆ, ಈಗ 1 ವರ್ಷದಿಂದ ಜಾಸ್ತಿ ನಮಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ಜನವಸತಿ ಇಲ್ಲದ ಕಡೆ ಎಲ್ಲಿ ಬೇಕಾದ್ರೆ ಮಾಡಲಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಯಾರಿಗೂ. ಹಂಪನಗಟ್ಟೆ ಇಲ್ಲ, ಜನವಸತಿ ಇಲ್ಲದ ಕಡೆ, ಜನವಸತಿ ಇರುವ ಕಡೆ ಇಂಥ ಫ್ಯಾಕ್ಟ್ರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಮುಂಚೆ ಹೋರಾಟ ಮಾಡ್ಬೋದಲ್ಲ, ಅಲ್ಲಿ ಬದುಕಿಗೆ ಸಾಧ್ಯವಿಲ್ಲ. 2 ತಿಂಗಳ ಮಗು ಸರಿಯಾದ ಯಾರಿಗೆ ಈಚೆ ಸೈಡ್ 6 ತಿಂಗಳ ಮಗು ಉಂಟು. ಅವರು ಒಳಗೆ ಕೆಲಸದವರು
ಮನೆಗೆ ನೀವು ವಿಸಿಟ್ ಮಾಡಿ. ಪ್ರತಿ ನಮ್ಮ ಈ ವಾಮಂಜೂರು ಪರಿಸರದ ಹಾಗೂ ನಮ್ಮ ಕೆತ್ತಿಕಲ್ಲು, ಗುರುಪುರ, ಪರಾರಿ ಆ ಸೈಡ್ ಎಲ್ಲ ಕಡೆ ಕೂಡ, ಶಿವನಗರ ಎಲ್ಲ ಕಡೆ ಕೂಡ ಈ ಸ್ಮೆಲ್ ಬರ್ತಾ ಉಂಟು. ಅಂದರೆ ಸ್ಮೆಲ್ಲನ್ನು ನಮಗೆ ಕಂಡು ಹಿಡಿಕ್ಲಿಕ್ಕೆ, ಅಂದರೆ ನೋಡಿ ನಮಗೆ ಇವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಯಾವಾಗ ಅಧಿಕಾರಿಗಳನ್ನು ಕರೆಸ್ತೇವೆ ಆ ಟೈಮಲ್ಲಿ ಇವರು ಆ ಸ್ಮೆಲ್ ಬರುವಂತಹ ಇದನ್ನು ನಿಲ್ಲಿಸ್ತಾರೆ. ಅದೇ ಮೊನ್ನೆ ಚುನಾವಣೆ ಇದ್ದ ಸಂದರ್ಭದಲ್ಲಿ ಒಂದು ದಿನ ಕೂಡ ಸ್ಮೆಲ್ ಯಾರಿಗೂ ಕೂಡ ಇರಲಿಲ್ಲ. ಅದು ಯಾಕೆ ಹಾಗೆ ಮಾಡಲಿಕ್ಕಾಯಿತು, ಈಗ ಯಾಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ಆಗ ಅವರ ಪ್ರೊಡಕ್ಷನ್ ಎಲ್ಲ ಅಣಬೆ ಮಾಡುವಂತಹ ಪ್ರೊಡಕ್ಷನ್ಗಳನ್ನೆಲ್ಲ ನಿಲ್ಲಿಸಿದ್ದಾರೆ. ಹಾಗೆ ಜನಗಳಿಗೆ ಅಂದರೆ ಇಲ್ಲಿ ನಾವೇನಾದರೂ ಕಂಪ್ಲೇಂಟ್ ಮಾಡಿದರೆ ಅಲ್ಲಿ ಅವರಿಗೆ ಅವರು ಅಲ್ಲಿ ಇದಕ್ಕೆ ಚುನಾವಣೆಗೆ ನಿಂತಿದ್ದಾರಲ್ಲ, ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಇಲ್ಲಿ ಪ್ರೊಡಕ್ಷನ್ ನಿಲ್ಲಿಸಿದ್ದಾರೆ. ಹಾಗೆಯೇ ಇನ್ನೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ಬೋದಲ್ಲ. ಹಾಗೆ ಕೂಡ ಅವರಿಗೆ ಈ ಅಣಬೆ ಕೃಷಿ ಮಾಡಲೇಬೇಕು ಅಂತಿದ್ರೆ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಲಿ. ಇಲ್ಲಿ ಮಾತ್ರ ಕಂಪನಿಯನ್ನು, ನಮ್ಮ ಅಣಬೆ ಕೃಷಿಯನ್ನು ಮುಚ್ಚಿಸಲೇಬೇಕು ಅಂತ ನಾನು ಈ ಊರಿನ ಜನಗಳ ಪರವಾಗಿ, ಎಲ್ಲರ ಪರವಾಗಿ ಕೂಡ ನಿಮ್ಮಲ್ಲಿ ಹಾಗೂ ಎಲ್ಲರಲ್ಲಿ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಸಮಸ್ಯೆ ತುಂಬಾ ಮಂದಿಗೆ ಆಗಿದೆ. ಇಲ್ಲಿ ನನ್ನ ಅಕ್ಕವೇ ಇಲ್ಲಿ ಬಂದವಳು ಇಲ್ಲಿ ಕುತ್ಕೊಳ್ಳಿಕ್ಕೆ, ಅವಳು ಗಂಡನ ಮನೆ ಕಳಿಸುದು. ಇಲ್ಲಿ 2 ತಿಂಗಳ ಮಗು ಉಂಟು, ಇನ್ನೂ ಆಗುದಿಲ್ಲ ಅವಳಿಗೆ ಕುತ್ಕೊಳ್ಳಿಕ್ಕೆ. ಇಲ್ಲಿ ನನ್ನದಂತಲ್ಲ ಇಲ್ಲಿ ಎಷ್ಟು ಮನೆ ಇದೆ. ಇಲ್ಲಿ ಹಂದಿ ಸಾಕಾಣಿಕೆ ಮಾಡ್ತಾರೆ, ಅದ್ರದ್ದು ಇದು. ಆ ಗಲೀಜು ನೀರು, ಆ ನೀರಲ್ಲಿ ಹುಳ ಆಗ್ತಾ ಉಂಟು. ಇಷ್ಟು ಅಧಿಕಾರಿಗಳು ಬರ್ತಾರೆ, ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ಒಂದು ಸರಿ ಮಾಡಿಸ್ಲಿಕ್ಕೆ ಆಗುದಿಲ್ವಾ? ಎಂತ ಇಷ್ಟು ಜನ ಸೇರುದು, ಸುಮ್ಮನೆ ಯಾರಾದ್ರೂ ಇಷ್ಟು ಜನ ಸೇರ್ತಾರಾ? ಎಲ್ಲ ಬಂದಿದ್ದಾರೆ. ಅಲ್ಲ, ನಾನು ಹೇಳುದು, ಎಂತ ಸ್ಮೆಲ್ ಇಲ್ಲಾದ್ರೆ, ಎಂತ ಪ್ರಾಬ್ಲಮ್ ಇಲ್ಲಾದ್ರೆ ಇಷ್ಟು ಜನ ಇಲ್ಲಿ ಬರ್ತಾರಾ ಕೇಳುದು ನಾವು? ಎಂತ ಕೆಲಸ ಇಲ್ವಾ? ಬೇಕಂತ ಯಾರಾದ್ರೂ ಇಲ್ಲಿ ಬಂದು ಫೋರ್ಸ್ ಕೊಟ್ಟು ಏನಾದ್ರು ಮಾಡ್ತಾರಾ? ಇಲ್ಲಲ್ಲ, ಇಷ್ಟು ಸಮಸ್ಯೆ ಇದ್ರಿಂದ ಇಲ್ಲಿ ಬಂದಿದ್ದಾರೆ. ಇಲ್ಲದ್ರೆ ಬರ್ತಾರಾ ಯಾರಾದ್ರೂ? ಮುಚ್ಚಬೇಕಷ್ಟೇ, ಇನ್ನೆಂತ ಸಿಲ್ಲ. ಅವನು ಇಲ್ಲಿ ಸ್ಟಾರ್ಟ್ ಯಾವುದು ಬಿಸ್ನೆಸ್ ಮಾಡೋಸ ಬೇಡ, ಅವನು ಮುಚ್ಚಬೇಕಷ್ಟೇ. ಅವನು ಇಲ್ಲದ್ರೆ ಎಂದಿಗೆ ಕೊಂಡೋಗಿ ಅವನ ಮನೆಯಲ್ಲೇ ಹಾಕಿಕೊಂಡೋಗಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಜನರ ಈ ಜೀವನದಲ್ಲಿ ಆಟವಾಡಿ ನೀವು ನಿಮ್ಮ ಬಿಸ್ನೆಸ್ ಅನ್ನು ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲ. ನೋಡಿ ಎಷ್ಟು ಮಂದಿಯ ಒಂದು ಊಟ ನಿಮಗೆ ಅವರ ಶಾಪ ತಟ್ಟಿದಿಲ್ವಾ? ಅದಾದ್ರೂ ಯೋಚನೆ ಮಾಡಿ. ನೀವು ಒಂದು ಮನುಷ್ಯರು, ನಿಮಗೆ ಈ ತೊಂದರೆ ಆದರೆ ನೀವು ಬಿಡ್ತಿದ್ದೀರಾ? ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇದನ್ನು ಇಲ್ಲಿಂದ ತಕ್ಷಣವೇ ನೀವು ಇದಕ್ಕೆ ಸ್ಪಂದನೆ ಕೊಟ್ಟು, ಜನರ ಪರವಾಗಿ ಸ್ಪಂದನೆ ಕೊಟ್ಟು ಇದನ್ನು ನಿಮಗೆ